ವಿಷಯ ಏನಂತ ಹೇಳಿದರೆ, ನಾವು ಕಳೆದ ವರ್ಷ ಒಂದು ಕೊಡಿಪಾಡಿ ಕಬಕದಿಂದ ಕೊಡಿಪಾಡಿ ಹೋಗೋ ರಸ್ತೆ ಕೇವಲ ಒಂದು ಕಬಕದಿಂದ ಸ್ವಲ್ಪ ಒಂದು ಸಿಟಿ ಏರಿಯಾದಿಂದ ಸ್ವಲ್ಪ ದೂರದಲ್ಲಿ ಹೈವೇ ಹತ್ತಿರ ಅಂತ ಹೇಳಿ ಹೇಳ್ಬೋದು. ರಸ್ತೆ ಕಬಕದಿಂದ ಕೊಡಿಪಾಡಿವರೆಗೆ ರಸ್ತೆ ಬಹಳ ಹದಗೆಟ್ಟು ಹೋಗಿದೆ. ಯಾರಿಗೂ ಅವರಿಗೂ ನಡೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ, ಜನಸಾಮಾನ್ಯರಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಒಂದು ರಿಕ್ಷಾದಲ್ಲಿ ಬಾಡಿಗೆ ಹೋಗುವಂತ ಹೇಳಿದ್ರು ಸಹ ರಿಕ್ಷಾದಲ್ಲಿ ಹೋಗಲಿಕ್ಕೆ ಸಹ ಒಪ್ಪುವುದಿಲ್ಲ. ಒಂದು ಗರ್ಭಿಣಿಯರು, ಒಂದು ಮಕ್ಕಳು, ಶಾಲೆ ಮಕ್ಕಳು ಯಾರಿಗೂ ಸಹ ನಡ್ಕೊಂಡು ಹೋಗದಂಥ ಒಂದು ಪರಿಸ್ಥಿತಿ ಆಗಿದೆ. ಹಾಗೆ ನಾವು ಕಳೆದ ವರ್ಷ ಒಂದು ಮನವಿಯನ್ನೆಲ್ಲ ಕೊಟ್ಟಿದ್ದೆವು. ಕೊಟ್ಟಾದಾಗ ಒಂದು 2-3 ದಿವಸ ಕಳೆದಾಗ ನಮ್ಮ ಒಂದು ಇಂಜಿನಿಯರ್ ಅವರು ಬಂದು ಅಲ್ಲಿ ಒಂದು ಅದನ್ನು ಒಂದು ತಯಾರು ಮಾಡಿದರು. ರೇಖಾಪಟ್ಟಿ ತಯಾರು ಮಾಡಿ ಎಲ್ಲ ಸೆಲೆಕ್ಷನ್ ಮಾಡಿ ಹೋಗಿ ಇದು 29/3/2025 ನನಗೊಂದು ಲೆಟ್ರ್ ಬಂತು. ನಿಮ್ಮ ಮನವಿಯನ್ನು ನಾವು ತಗೊಂಡಿದ್ದೇವೆ, ಮನವಿ ಬಂದಿದೆ, ಅದನ್ನು ರಸ್ತೆನೆಲ್ಲ ಸರ್ವೆ ಮಾಡಿದ್ದೇವೆ, 50 ಲಕ್ಷ ರೂಪಾಯಿ ನಾವು ಅದಕ್ಕೆ ಬೇಕಾಗ್ತದೆ, ಅದನ್ನು ನಾವು ಸರ್ಕಾರಕ್ಕೆ ಅದರ ಪ್ರಸ್ತಾವನೆಯನ್ನು ಸಲ್ಲಿಸಿ ಅದನ್ನು ಮಾಡ್ತೇವೆ ಅಂತ ಹೇಳಿದರು ಇಂಜಿನಿಯರ್ ಅವರು. ಹಾಗೆ ನಾನು ಇಲ್ಲಿ ಮನವಿಯೆಲ್ಲ ಕೊಟ್ಟು ಎಲ್ಲ ಆದಾಗ ಈ ಇಂಜಿನಿಯರ್ ಅವರು ಬಂದು ಅದನ್ನು ಅಳತೆ ಮಾಡಿ 1.5 ವರ್ಷ ಆಯಿತು. ಇಂಜಿನಿಯರ್ ಹತ್ತಲಾಗಿ ಬರಲೇ ಇಲ್ಲ. ಇವರು ಎಲ್ಲಿ ಹೋಗಿ ನಿದ್ದೆ ಮಾಡಿ ಮಲಗಿದ್ದಾರೆ ಅಂತ ಗೊತ್ತಿಲ್ಲ. ಇವರು ಈ ಇಂಜಿನಿಯರ್ ಅವರಿಗೊಂದು ಜವಾಬ್ದಾರಿ ಇಲ್ವಾ? ಅಲ್ಲಿ ಸಾರ್ವಜನಿಕರಿಗೆ ರಸ್ತೆಯಲ್ಲಿ ಹೋಗಲಿಕ್ಕೆ ಆಗದನ್ನು ಇವರು ನೋಡಿ ಇದಕ್ಕೆ ಆದಷ್ಟು ಬೇಗ ಅವರು ಶೀಘ್ರವಾಗಿ ಒಂದು ಪರಿಹಾರ ಮಾಡಬೇಡ, ಮಾಡಲಿಲ್ಲ. ಹಾಗಾದರೆ ಈ ಜಿಲ್ಲಾ ಪಂಚಾಯಿತಿ ಅವರು ಇಂಜಿನಿಯರ್ ಅವರು ಯಾಕೆ ಇವರು ಜನರನ್ನು ದಾರಿ ತಪ್ಪಿಸಲಿಕ್ಕೆ ಇವರು ವ್ಯವಸ್ಥೆ ಮಾಡೋದು? ಅದರ ನಂತರ ಈ ಕಾಂಗ್ರೆಸ್ಸಿನ ಒಂದು ನಿಯೋಗ ಅಂತ ಹೇಳ್ಬೋದು, ಅವರು ಹೋದರು. ಅವರು ಹೋದ ಕೂಡಲೇ ಇವರಿಗೆ ನಾನು ನಿಮಗೆ ಈಗಾಗಲೇ 25 ಲಕ್ಷವನ್ನು ನಾನು ಮಂಜೂರು ಮಾಡ್ತೇನೆ, ನೀವು ಮತ್ತೆ ಸಾಕಾಗದಿದ್ರೆ ನಾನು ಕೊಡ್ತೇನೆ ಅಂತ ಹೇಳಿದರು. ನೋಡಿ, ಕೂಡಲೇ ಅವರದ್ದೊಂದು ಅಭಿನಂದನೆ ಹಾಕಿದರು. ಮಂಜೂರುಗೊಂಡಿದೆ, 1.5 ವರ್ಷ ಆಯಿತು, ಮಂಜೂರು ಮಾತ್ರಗೊಂಡದ್ದು, ಮಂಜೂರಾಗಲಿಲ್ಲ. ಈಗ ಇವರು ನೋಡಿ, ಕಳೆದ 3 ವರ್ಷದಿಂದ ಕೊಡಿಪಾಡಿ ಗ್ರಾಮ ಪಂಚಾಯಿತಿಗೆ 1 ರೂಪಾಯಿ ಅನುದಾನ ಬರಲಿಲ್ಲ. ಈಗ ಕೊಡಿಪಾಡಿ ಗ್ರಾಮದಲ್ಲಿ ಈಗ ಒಂದು ಗ್ರಾಮದಲ್ಲಿ ಒಂದು ಬ್ಯಾನರ್ ಹಾಕಬೇಕಾದ್ರೆ ಪಂಚಾಯಿತಿಯ PDO ಪರ್ಮಿಷನ್ ತಗೊಳ್ಬೇಕು, ಪಂಚಾಯಿತಿ ತಗೊಳ್ಬೇಕು, ಇವರು ತಗೊಳ್ಳೋದಿಲ್ಲ. ಅಲ್ಲಿ ಆಗಿದೆ SC/ST ನಿಗಮದಿಂದ ಒಂದು 5 ಲಕ್ಷ 10 ಲಕ್ಷ ಕಾಮಗಾರಿ ಬಿಟ್ಟರೆ ಬೇರೇನಿಲ್ಲ. ಅಲ್ಲಿ ಹೇಳಿದ ಕೂಡಲೇ ಇಲ್ಲಿ ಬ್ಯಾನರು, ಅದರಲ್ಲಿ ಹಿಂದೆ 4 ಜನರದ್ದು ಫೋಟೋ. ಮತ್ತು ಇವರು ಕೇಳಲಿಕ್ಕಿಲ್ಲ, ಅವರ ಅವರಿಗೆ ನಮ್ಮ ಹೆಸರು ಹಾಕಬೇಕೋ ಬೇಡೋ ಅಂತ ಅವರಲ್ಲಿ ಕೇಳೋದಿಲ್ಲ. ಇವರ ಖುಷಿಯಲ್ಲಿ ಹಾಕಿಬಿಡೋದು, ಹಣ ಖರ್ಚು ಮಾಡಿ ಇವರು ಹಾಕೋದು. ಪಂಚಾಯಿತಿಗೆ ಇದರ ವಿಷಯ ಗೊತ್ತಿಲ್ಲ. ಪಂಚಾಯಿತಿಯಲ್ಲಿ PDOಗೆ ಕೇಳಿದರೆ ನಮಗೆ ಗೊತ್ತಿಲ್ಲ, ಕೆಲಸ ಆಗ್ತದೆ ಅಂತ ಹೇಳ್ತಾರೆ. ಮೋಸ ದಗಲುಬಾಜಿ ಅಂತ ಹೇಳಿದರೆ ಮಹಾ ಮೋಸ. ಗೌರವಾನ್ವಿತ ನಮ್ಮ ಅಶೋಕ್ ಕುಮಾರ್ ಶಾಸಕರು ಇವರು ಬಂದವಲ್ಲ ನಮಗೊಂದು ಖುಷಿ ಇತ್ತು. ನಮ್ಮ ಊರಿನವರೇ, ಹತ್ತಿರದವರೇ, ಇವರೆಲ್ಲ ರಸ್ತೆಯಲ್ಲೆಲ್ಲ ಹೋಗಿ ರಸ್ತೆಯನ್ನೆಲ್ಲ ಸರಿ ಮಾಡ್ಬೋದು ಅಂತ. ಇವರು ಅಲ್ಲಿಗೆ ಬರುವುದೇ ಇಲ್ಲ. ನಾನೀಗ ಅದಕ್ಕಾಗಿ ಪುನಃ ಒಂದು ಎಲ್ಲ ಕೊಟ್ಟಿದ್ದೇನೆ, DC ಗೆ, SP ಗೆ ಮತ್ತು AC ಗೆ ಎಲ್ಲ ಕೊಟ್ಟಿದ್ದೇನೆ. ನಾನು ಹೇಳೋದು, ಸಾರ್ವಜನಿಕರ ಅಲ್ಲಿ ಇವರು ಒಂದು ಲೆಕ್ಕದಲ್ಲಿ ಇವರು ಚೆಲ್ಲಾಟ ಆಡಿ ಜನರನ್ನು ಮೋಸ ಮಾಡ್ತಿದ್ದಾರೆ. ಸಾರ್ವಜನಿಕರ ಜೀವನದಲ್ಲಿ ಚೆಲ್ಲಾಟ ಆಡಿಕೊಂಡಿದ್ದಾರೆ. ಕೇವಲ ಸಿಟಿಯಲ್ಲಿ ತಿರುಗುವುದಲ್ಲ, ಡೆವಲಪ್ಮೆಂಟ್ ಬೇಕು, ಮೆಡಿಕಲ್ ಕಾಲೇಜ್ ಬೇಕು. ಇವರು ಸಾವಿರ ಕೋಟಿ ಹೇಳ್ತೇಳಿ ಏನು ಹೇಳೋದು? 6,500 ಕೋಟಿ ತಂದಿದ್ದೇವೆ ನಾವು, 2,500 ಕೋಟಿ ತಂದಿದ್ದೇವೆ. ಅಲ್ಲಿ ಒಂದು ಕಡೆ ಹೋದ ಕೂಡಲೇ ಆಯಿತು, ಇವತ್ತು 1 ಕೋಟಿ ಸೆಲೆಕ್ಷನ್ ಆಗಿ ಆಯಿತು. ಒಂದೊಂದು ಗ್ರಾಮಕ್ಕೆ 20,000, 50,000, 50 ಲಕ್ಷ ಡಾಮರ್ ಇದು ಪಾಸ್ ಮಾಡಿದ್ದಾರೆ. ಆಗಲಿಲ್ಲ. ಕೆಲವು ಕಡೆ ಪಕ್ಕದಲ್ಲಿ ಒಂದು ಕಡೆಯಲ್ಲಿ ಬ್ಯಾನರ್ ಹಾಕಿದ್ದಾರೆ, ಬ್ಯಾನರ್ ಹರಿದೋಯ್ತು, ಕೆಲಸ ಆಗಲಿಲ್ಲ. ಇವರು ಬ್ಯಾನರ್ ಬಿಟ್ಟು ಬೇರೆ ಏನೆಲ್ಲ ಬ್ಯಾನರ್ ಪ್ರಿಯರ್ ಅಂತ ಹೇಳ್ಬೋದು. ಇವರು ಯಾಕೆ ಹೀಗೆ ಮೋಸ ಮಾಡೋ ಜನರನ್ನು? ಇದರಲ್ಲಿ ಒಂದು ಏನು ಅಂತ ಹೇಳಿದರೆ ರಾಜಕೀಯ ದ್ವೇಷ. ಕೊಡಿಪಾಡಿ ಅದು ಎಲ್ಲೆಲ್ಲಿ BJP ಪಂಚಾಯಿತಿ ಉಂಟು ಅಲ್ಲಿ ಎಲ್ಲ ಇವರು ಹೀಗೆ ಮಾಡೋದು. ಕೊಡಿಪಾಡಿಯಲ್ಲಿ ಯಾವ ಕಾಮಗಾರಿಯೂ ಆಗಲಿಲ್ಲ, ಅಲ್ಲಿಗೆ ಕೊಡ್ತೇನೆ ಇಲ್ಲಿಗೆ ಕೊಡ್ತೇನೆ ಅಂತ ಹೇಳೋದು, ಮೋಸ ಮಾಡೋದು. ಅದಕ್ಕೋಸ್ಕರ ನಾವು ಹೇಳೋದು ಅಂತ ಹೇಳಿದರೆ, ಸಾರ್ವಜನಿಕರಲ್ಲಿ ಚೆಲ್ಲಾಡಬೇಡಿ. ಅದನ್ನು ಸರಿಯಾದ ಇಂಜಿನಿಯರ್ ಅವರು ಈಗ ಜಿಲ್ಲಾ ಪಂಚಾಯಿತಿ ಇಲ್ಲ, ತಾಲೂಕು ಪಂಚಾಯಿತಿ ಇಲ್ಲ, ಪಂಚಾಯಿತಿ ಇಲ್ಲ,
ಯಾವ ಮಾಹಿತಿಯೂ ಇಲ್ಲ. ಇಲ್ಲ ಯಾರಲ್ಲಿ ಕೇಳೋದು ನಾವು? ಆಗ ನಾವು ಇದಕ್ಕೆ ಹೋರಾಟ ಮಾಡಬೇಡ್ವಾ? ನಾವು ಹೋರಾಟ ಮಾಡಿದರೆ, ನೀವು ಹೋರಾಟ ಮಾಡಿದ್ದೀರಿ, ಹೋರಾಟ ಮಾಡಿದ್ದರಿಂದ ನಾವು ರಸ್ತೆ ಮಾಡೋದಿಲ್ಲ ಅಂತ. ಹಾಗೆ ಕೆಲವು ಸ್ಥಳೀಯ ಕಾಂಗ್ರೆಸ್ಸಿನವರೆಲ್ಲ ಅಪಪ್ರಚಾರ ಮಾಡ್ತಿದ್ದಾರೆ. ಆದ ಕಾರಣ ನಾವು ಇಷ್ಟೇ ಹೇಳೋದು, ನಮ್ಮ ಈ ಮನವಿಯನ್ನು ಸ್ಪಂದಿಸಿ ಇದಕ್ಕೆ ಸೂಕ್ತವಾದ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು. ಅಲ್ಲಿ ರಸ್ತೆ ಸರಿ ಮಾಡಿಕೊಡಬೇಕು. ಇಲ್ಲಿಗೆ ನಾವೀಗ ಇದನ್ನು ನೋಡಿ ನಾವು ಸ್ವಲ್ಪ ದಿವಸ ಕಾಯ್ತೇವೆ. ಕಾದ ನಂತರ ನಾವು ಆ ರಸ್ತೆಯಲ್ಲಿ ನಾವು ಧರಣಿಯನ್ನು ಕೂತ್ಕೊಳ್ತೇವೆ. ಮತ್ತು DC ಅವರು ಅಲ್ಲಿಗೆ ಬರಬೇಕು. DC ಅವರು ಬಂದ ಮೇಲೆ ನಾವು ಅಲ್ಲಿಂದ ಹೋಗ್ತೇವೆ ನಾವು. ಈಗ ಮತ್ತೆ ಹೇಳ್ತಾರೆ ಅಲ್ಲಿ ಓಜಲ ಕುಂಡಡ್ಕರ್ ರಸ್ತೆಗೆ 3 ಕೋಟಿ ರೂಪಾಯಿ ಬಂದಿದೆ ಅಂತ ಹೇಳ್ತಾರೆ. ದಾಖಲೆ ಕೇಳಿದರೆ ದಾಖಲೆ ಇಲ್ಲ. ಕೇವಲ ಸಿಟಿಯಲ್ಲಿ ತಿರುಗುವುದು, ಸಿಟಿಯನ್ನು ಡೆವಲಪ್ಮೆಂಟ್ ಮಾಡೋದಲ್ಲ, ನಮ್ಮ ಹಳ್ಳಿ ಕಡೆಗೆ ಬರಬೇಕು. ನಾನೊಂದು ಹೇಳ್ತೇನೆ ಶಾಸಕರಲ್ಲಿ, ನಮಗೆ ನಿಮ್ಮಲ್ಲಿ ಒಳ್ಳೆ ಅಭಿಪ್ರಾಯ ಉಂಟು, ನೀವೊಂದು ಗೌರವಾನ್ವಿತ ಶಾಸಕರು. ಆದರೆ ನೀವು ಹೋದಲ್ಲಿ ಬಂದಲ್ಲೆಲ್ಲ ಇವರು ಕೇಳುವುದೆಂತ ಗೊತ್ತುಂಟು, 10 ಜನರನ್ನು ಕೂತ್ಕೊಳಿಸುವುದು. ನನ್ನ ಋಣ ನೀವು ಸಂಧಿಸಬೇಕು, ನನಗೆ ಓಟು ಕೊಡಬೇಕು ಅಂತ. ನಮ್ಮ ಕಾರವಾಡ ಮನೆಗೆ ಮೊನ್ನೆ ಬಂದಿದ್ದರು, ಒಂದು ಕಡೆಗೆ ಹೋಗಿದ್ದೆ. ಅಲ್ಲಿ ಹೇಳೋದು ಅಲ್ಲಿಗೆ ಒಂದು 3 ಲಕ್ಷ ರೂಪಾಯಿ ಪಾಸ್ ಮಾಡಿದ್ದಾರಂತೆ, ಇನ್ನು 10 ಲಕ್ಷ ರೂಪಾಯಿದು ಬ್ಯಾನರ್ ಬಿದ್ದಿದೆ. ನೀವು ನಿಮಗೆಲ್ಲ ಮಾಡಿದ್ದೇನೆ, ನನ್ನನ್ನು ಋಣ ಸಂಧಿಸಬೇಕು ನೀವು ಅಂತ. ಇದು ಬೇಕಾ? ಇಂಥ ಒಂದು ಆಚೆಗೆಟ್ಟ ಇವರಿಗೆ ಓಟು ಬೇಕಾ? ಮಾನ್ಯ ಶಾಸಕರು ಹೇಳ್ತೇನೆ ನೋಡಿ, ಇದರಲ್ಲಿ ಕೆಲವರು ಮತ್ತೆ ಇನ್ನು ಟ್ರೋಲ್ ಮಾಡುವವರಿದ್ದಾರೆ. ಅವರಿಗೆ ಅವರು ಬಂದು ನೋಡಿದ್ದಾರೆ ನಮ್ಮ ರಸ್ತೆಯನ್ನು. ಇವರು ಫಸ್ಟ್ ಹೇಳಿದರು ನನಗೆ 5 PA ನಾನು ಇಡ್ತೇನೆ, ಯಾರು ಬಂದರು ಯಾರಿಗೂ ಯಾರು ಹೆದರಬೇಕಂತಿಲ್ಲ. ಸೋಮವಾರ ದಿವಸ ನೀವು ಸಂತೆಗೆ ಬನ್ನಿ, ನನ್ನ ಆಫೀಸ್ ಉಂಟು, ಯಾವ PA ಹೇಳಿದ್ರು ನಿಮ್ಮ ಕೆಲಸ ಆಗ್ತದೆ. ನಮಗೆ ಗೊತ್ತುಂಟು ಸ್ವಾಮಿ, ನಿಮ್ಮ ಆಫೀಸಿಗೆ ಬಂದು ನಾವು ಹೋಗಿದ್ದೇವೆ, ಅಲ್ಲಿ ಹೋದ ಕೂಡಲೇ ನೀವು ಏನು ಮಾಡ್ತೀರಿ, ಏನು ಆಗಿದೆ ನಮಗೆಲ್ಲ ಗೊತ್ತುಂಟು. ಮುಂದಿನ ದಿವಸ ಅದನ್ನು ಸಹ ನಾನು ಹೇಳ್ತೇನೆ. ಒಂದು ಜಾತಿ ಒಂದು ಪಕ್ಷದವರನ್ನು ಖಂಡನೆ ಮಾಡೋದು. ಈಗ BJP ಇರಲಿ ಯಾರೇ ಇರಲಿ, ಯಾರಾದರೂ ಹೋಗಿ ನಮ್ಮ ಕಬಕ್ಕದಲ್ಲಿ ಒಬ್ಬರು ಕೇಳಿದರು, ಅಲ್ಲ ನಮ್ಮ ರಸ್ತೆ ಹೀಗೆ ಹಾಳಾಗಿದೆ, ನೀವು ಸ್ವಲ್ಪ ಸರಿ ಮಾಡಿ ಅಂತ. ಇವರ ಪಾರ್ಟಿಯವನೇ ಆಗ ಹೇಳಿದರು, ನೀನು ಯಾರವರೇ, ನಿನ್ನಲ್ಲಿ ಎಂಥದ್ದು, ನೀನು ಯಾರು, ನನ್ನಲ್ಲಿ ನೀನೆಂತ ಅವನನ್ನು ಜೋರು ಮಾಡಿ ಕಳಿಸಿದ್ದಾರೆ. ಹೀಗಿರುವಾಗ ಎದುರಿಗೆ ಮಾತ್ರ ಪಾಲಿಸಿ, ಒಂದು ತುಳಿನಲ್ಲಿ ಒಂದು ಗಾದೆ ಉಂಟು, ಮುಳ್ಳು ಉಳಾಯ್ದು ಹಿಡಿದು ಮರ್ದು ಪೂಜನೆ ಅಂತ. ಆದ ಕಾರಣ ನಮ್ಮ ಕೊಡಿಪಾಡಿ ಗ್ರಾಮದ ಆ ಕಬಕ ಗ್ರಾಮದಿಂದ ಕೊಡಿಪಾಡಿ ಓಜಾಲ ಕುಂಡಡ್ಕ ಆ ರಸ್ತೆಗೆ ಹೋಗಲಿಕ್ಕೆ ಆಗುವುದಿಲ್ಲ. ದಯಮಾಡಿ ಆ ರಸ್ತೆ ಅನ್ನೋದು ಗಮನಿಸಬೇಕು. ದಯವಿಟ್ಟು ನಾನು ಮಾಧ್ಯಮ ಮಿತ್ರರಲ್ಲಿ ಹೇಳೋದಿಷ್ಟೇ, ನೀವು ಒಂದು ದಿವಸ ಆ ರೋಡಲ್ಲಿ ಒಮ್ಮೆ ಬರಬೇಕು. ಇದನ್ನು ಇಲ್ಲಿಗೆ ನಾನು ಬಿಡುವುದಿಲ್ಲ. ಇದು ಆ ರಸ್ತೆ ಆಗುವವರೆಗೆ ನಮ್ಮ ನಿರಂತರವಾದಂಥ ಹೋರಾಟವನ್ನು ನಾವು ಮಾಡ್ತೇವೆ. ಪಂಚಾಯತ್ ಸದಸ್ಯರಿದ್ದರೆ ನೀವು ಹೇಳಿ. ನಮ್ಮ ಬೇಡಿಕೆ ಕೊಡಿಪಾಡಿ ರಸ್ತೆ ಮತ್ತು ಕಬಕದಿಂದಲೇ ಸರಿಯಾಗಬೇಕು ಅದು ಅಂತ. ಕಬಕದಿಂದಲೇ ಹೋಗುವ ರಸ್ತೆ, ಅದು ಕಬಕದಿಂದಲೇ ಹೋಗುವ ರಸ್ತೆ. ಹೌದು. ಅಲ್ಲ ಅದೊಂದು ಮೇನ್ ಜಾಸ್ತಿ ಹಾಳಾಗಿರೋದು ಅರ್ಕ ಸರ್. ಕಬಕದಿಂದ ಕುಡಿಯರ ಪಡ್ಪು, ಕಬಕ ಜಂಕ್ಷನ್ ಕುಡಿಯರ ಪಡ್ಪು, ಅರ್ಕ ಬಟ್ರಪಾಡಿ, ಅಲ್ಲಿಂದ ಕೊಡಿಪಾಡಿ ದೇವಸ್ಥಾನದ ಬಳಿ, ಆನಂತರ ಕೋಂಟ್ರಪಾಡಿಂದ ಮಂಜಪಟ್ಟಕ್ಕೆ ಬರೋ ರೋಡ್, ಅದು ಮೇನ್ ರೋಡ್, ಮಂಜಾಳಕ್ಕೆ ಬರೋ ರೋಡ್. ಸರಿ ಸರಿ, ಹೌದು. ಅದು ಕುಡಿಯರ ಪಡಿಂದ ಆ ಕಡೆ ಹೋಗ್ಬೇಕು ವಾಪಸ್. ಅಲ್ಲ ಟೋಟಲ್ ಹೋಗಿದೆ ಸರ್. ಈಗ ಜಾಸ್ತಿ ಡಾಮರ್ ಇದ್ದದ್ದು 2 ಕಿಲೋಮೀಟರ್. ಆಗ್ತದೆ ಇದು ಗುಡ್ಡ ಕುಸಿತದೆ, ಆಗ ಮಣ್ಣೆಲ್ಲ ರೋಡಿಗೆ ಬೀಳ್ತದೆ, ಅದು ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಡಾಮರೆಲ್ಲ ಆಗಲಿಕ್ಕಿಲ್ಲ. ಕಬಕದಿಂದ ಹೋಗುದು ನಾವು. ಅಲ್ಲ ಕಬಕದಿಂದ 4 ಕಿಲೋಮೀಟರ್ ಹೋಗಿದೆ. ಈ ಕಬಕ ಸೇರಿ ಕಬಕದಿಂದ ಕುಳ ಅಂತ, ಅದು ಬಂಟ್ವಾಳ ತಾಲೂಕು, ವಿಧಾನಸಭಾ ಕ್ಷೇತ್ರ ಪುತ್ತೂರು. ಈಗ ಕಬಕದಿಂದಲೇ ಹೋಗ್ಲಿಕ್ಕೆ ಆಗುದಿಲ್ಲ ನಮಗೆ. ಹೌದು, ಫುಲ್ ಹಾಳಾಗಿದೆ ಈಗ. ಮತ್ತೇನಂದ್ರೆ ಈಗ ಇಲ್ಲಿ ಕಲ್ಲೇಗದ್ದು ಜಾತ್ರೆ ಆಗುವಾಗ ಎಲ್ಲ ಆ ರೋಡನ್ನು ಡೈವರ್ಷನ್ ಮಾಡಿ ಕೊಡ್ತಾರೆ. ಅಂತ ರೋಡ್ ಅಂದ್ರೆ ಕನೆಕ್ಟಿಂಗ್ ರೋಡ್, ಅಲ್ಲಿಂದ ಹೋಗ್ಲಿಕ್ಕೆ ಆಗಿಲ್ಲ ಅಂತ ಇದೇ ರೋಡ್ ಡೈವರ್ಷನ್ ಮಾಡಿ ಮೇನ್ ರೋಡ್ ಕನೆಕ್ಟಿಂಗ್ ರೋಡ್ ಅದೊಂದು ಅದನ್ನು ಮಾಡಿರೋದು ಹೇಗೆ? ಒಂದು ಪ್ಯಾಚ್ ವರ್ಕ್ ಆಗಿದೆ, ಒಂದು ಅಷ್ಟು ಜನ ಇರೋ ಸಂಖ್ಯೆ ಬರೀ ಒಂದು ಪ್ಯಾಚ್ ವರ್ಕ್ ಆಗಿದೆ. ಬರೀ ಒಳ ರಸ್ತೆ ಎಲ್ಲ ಮಾಡ್ತಾರೆ, ಒಳ ರಸ್ತೆ ಮಾಡಿ ಏನ್ ಪ್ರಯೋಜನ? ಮೇನ್ ರೋಡ್ ಹೋಗೋ ರಸ್ತೆ ಆಗ್ಬೇಕಲ್ಲ ಫಸ್ಟಿಗೆ. ಅದಕ್ಕೆ ಚಿಕ್ಕ ಕಾಂಕ್ರೀಟ್ ರೋಡ್ ಮಾಡಿ, ಆಕ್ಚುಲಿ ಇದಕ್ಕೆ ಕಾಂಕ್ರೀಟ್ ರೋಡೇ ಬೇಕು, ಯಾಕಂದ್ರೆ ಅದು ವರ್ಷ ಹಾಳಾಗ್ತಾ ಉಂಟು ಬರೀ ಡಾಮರ್ ಮಾಡಿದ್ರೆ.
ಕಬಕ ಪೇಟೆಯಿಂದ ಅಲ್ಲಿ ಇದು ಎದ್ದು ಹೋಗಿ ಎಷ್ಟು ವರ್ಷ ಆಯ್ತು ಮೇಡಮ್? ಸದಾ 3 ನಾನೇ ಇವರೊಟ್ಟಿಗೆ ಸರಿ 5 ವರ್ಷದಿಂದ ನಾವು ಪ್ರತಿಭಟನೆ ಮಾಡ್ಲಿಲ್ವಾ ಸರ್? ಮಾಡಿದ್ದೇವೆ. ಮಾಡಿದ್ದೇವೆ. ಹಿಂದೆ ಹೋಗಿ ಹಿಂದೆ ಹೋಗಿ. ಆ ನಂತರ ಯಾಕೆ ಮಾಡ್ಲಿಲ್ಲ? ಆಗ ನಾವು ಆಗಮೆ ಆಗಿದೆ. 25 ಲಕ್ಷ ಇಷ್ಟು ಕೊಟ್ಟು ಪ್ಯಾಚ್ ವರ್ಕ್ ಮಾಡಿಸಿದ್ದೇವೆ. ಎಲ್ಲಿಂದ ನಮ್ಮ ಕೊಡಿಪಾಡಿ ಗ್ರಾಮ ಕಬಕದ ನಾವು ಟಚ್ ಮಾಡಲಿಲ್ಲ, ಬಟ್ ಮಾಡಿದ್ದೇವೆ. ಅದು ಇಷ್ಟು ಸಮಯ ಬಂತು. ಮತ್ತೆ ಅದು ಸಹ ಅದೊಂದು ಸ್ಟ್ರೆಚ್ ಉಂಟಲ್ಲಿ ಕುಡರಡ್ಪುವ, ಆ ಸ್ಟ್ರೆಚ್ ಅದೆಷ್ಟು ಮಾಡಿದ್ರೆ ಸಹ ಅದು ನಿಲ್ಲುವುದಿಲ್ಲ. ಅದಕ್ಕೆ ಕಾಂಕ್ರೀಟೇ ಆಗ್ಬೇಕಷ್ಟೇ. ಅದೆಲ್ಲ ಈ ಡಾಮರಲ್ಲಿ ನಿಲ್ಲುವಂತ ಜಾಗ ಅಲ್ಲ, ಯಾಕಂದ್ರೆ ಅಲ್ಲಿಂದ ಗುಡ್ಡ ಕುಸಿತದೆ. ಗುಡ್ಡ ಕುಸಿತ ಇದೆ. ಈಗ ಯಾವಾಗ ಮಣ್ಣು ಬೀಳ್ತಾ ಇರ್ತದೆ. ರೋಡ್ ಬ್ಲಾಕ್ ಆಗೋದು ಆ ತರ ಎಲ್ಲ ಪ್ರಾಬ್ಲಮ್ ಉಂಟಲ್ಲಿ. ಇಂಜಿನಿಯರ್ ಅವರು ಬಂದು ಅದನ್ನೇ ಸರ್ವೆ ಮಾಡಿ ಅಲ್ಲಿ 2 ಕಿಲೋಮೀಟರ್ ಹೋಗಿದ್ದು 50 ಲಕ್ಷ ರೂಪಾಯಿ ನಾವು ಬೇಕು ಹೇಳಿ 1.5 ವರ್ಷ ಆಯ್ತು. ಏನು ಪ್ರಯೋಜನ ಆಗಲಿಲ್ಲ. ಇದೇ ರೋಡಿಗೆ 25 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಶಾಸಕರು ಹೇಳಿದ್ದು ಇದೇ ರೋಡಿಗೆ. ಬಟ್ ಏನು ಹೇಳಿದ್ರೆ ಕಬಕದಿಂದ ಈಗ ಕುಂಡಡ್ಕದ ರೋಡ್ ಸಹ ಹೋಗಿದೆ, ಅದು ಸಹ ಆಗಿದೆ. ಯುಟಿಲೈಸ್ ಆಗಿ ತುಂಬಾ ಕಾಲ ಆಯ್ತು. ಈಗ ಕಳೆದ 3 ವರ್ಷದಲ್ಲಿ ಈಗ ಹಾಲಿ ಶಾಸಕರು ಕುಡಿಪಾಡಿ ಪಂಚಾಯತ್ ಎಷ್ಟು ಅನುದಾನ ಕೊಟ್ಟಿದ್ದಾರೆ? ಈ ಪಂಚಾಯತ್ ಹೌದು, ಎಷ್ಟು ಅನುದಾನ? ಅದೆಲ್ಲ ಒಳ ರಸ್ತೆಗಳು ಸರ್. ಮೇನ್ ರೋಡಿಗೆ 1 ರೂಪಾಯಿ. ಅದು ಪಂಚಾಯತ್ಗೆ ಇದಿಲ್ಲ, ಮಾಹಿತಿ ಇಲ್ಲ. ಅದೆಲ್ಲ ಒಳ ರಸ್ತೆಗಳಿಗೆ ಪರ್ಸನಲ್ ಆಗಿ ಅವರಿಗೆ ಇಲ್ಲಿ ವೋಟರ್ ಬ್ಯಾಂಕ್ ಜಾಸ್ತಿ ಇರ್ತದೆ ಅಲ್ಲಿ ಕೊಟ್ಟ ಬಿಟ್ರೆ ಮೇನ್ ರಸ್ತೆಗೆ 1 ರೂಪಾಯಿ ಹಾಕ್ಲಿಲ್ಲ ಅವರು. ಪಂಚಾಯತ್ಗೆ ತಿಳಿಸಿಲ್ಲೇ ಇಲ್ಲ. ಅದು ಸರ್ ಯಾವ ಕಂಪನಿ ಅಂತ ನಮಗೆ ತಿಳಿಸಲೇ ಇಲ್ಲ. ಯಾರು? ಹೌದು. ಅಲ್ಲಿ ಮಾತ್ರ ಮಾಡಿದ್ರೆ ಇಲ್ಲಿ ಮುಖ್ಯ ರಸ್ತೆ ಯಾಕಂದ್ರೆ ನಾವು ಭೇದ ಮಾಡೋದಂತಲ್ಲ. ಇದು ಇವರು MLC ಬಂಡ್ ಅವರನ್ನು ಸಹ ಅಲ್ಲಿ ಮಂಜುನಾಥ್ ಬಂಡ್ರೆ ಅಲ್ಲಿ ಅವರನ್ನು ಅದೇ ರೋಡಿಗೆ ಬರ್ಬೇಕಿದೆ. ಕಿಶೋರ್ ಕುಮಾರ್ ಅವರು ಬಂದಿದ್ದು, ಅವರು ನೀವು ಅದೇ ರೋಡಲ್ಲಿ ಬರ್ಬೇಕಂತ ಹೇಳಿದ್ದೇನೆ. ಯಾಕಂದ್ರೆ ನಾವು ಪಾರ್ಟಿ ಭೇದ ಮಾಡಲಿಲ್ಲ, ಅಲ್ಲಿ ರೋಡಲ್ಲಿ ಹೋಗುವ ಎಲ್ಲ ಪಾರ್ಟಿಯವರು ಹೋಗ್ತಾರೆ. ಆಗ ಇವ್ರು ಮಾತ್ರ ಆ ರೋಡಲ್ಲಿ ಬರ್ಲಿಲ್ವಾ ಅಂತ ಅಶೋಕನ. ಯಾಕಂದ್ರೆ ನಾನು ಬರುವಾಗ ಹೇಳ್ತೇನೆ ಅದೇ ರೋಡಲ್ಲಿ ಕರ್ಕೊಂಡು ಬರ್ಬೇಕು. ಯಾರ MP ಬಂದ್ರೆ ಸಹ ಅದೇ ರೋಡಲ್ಲಿ ಬರ್ಬೇಕಂತ ಹೇಳಿದ್ದೇನೆ. ಯಾಕಂದ್ರೆ ಎಲ್ಲರೂ ನೋಡ್ಲಿ, ನಾವು ಒಬ್ಬೊಬ್ಬರಿಗೆ ಟಾರ್ಗೆಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಎಲ್ಲರೂ ಹೋಗೋ ರಸ್ತೆ ಅಲ್ಲ. ಇವರು ಮಾಡ್ತಾರೆ ಅಂದ್ರೆ ನಾವು ಇಷ್ಟವರೆಗೆ ಆದದ್ದು. ಅದರ ಜೊತೆಗೆ ಈ ವರ್ಷ ನಾವು ಈಗ ಆಗ್ಲಿಲ್ಲ ಆದ್ರೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಇಂಜಿನಿಯರ್ 2025 ನಮ್ಮ ಮಾರ್ಚ್ ಅಲ್ಲಿ ಬಂದು ಸರ್ವೆ ಮಾಡಿ ನಮಗೆ ಗೊತ್ತಾಗುದಿಲ್ಲ ಸರ್ ಯಾರು ಬರ್ತಾರೆ ಅಂತ. ಡಿಸೆಂಬರ್ ಅಲ್ಲಿ ಶಾಸಕರು ಮತ್ತೆ ಅನುದಾನ ಕೊಡ್ತಾರೆ. ಅದೇ ಅಷ್ಟು ಅಲ್ಲ 20 ಅನುದಾನ ಇಡ್ತಾ ಇದ್ದಾರೆ. ಅದು ಯುಟಿಲೈಸ್ ಆಗ್ಬೇಕಲ್ಲ. ಅನುದಾನ ಇಟ್ರೆ ಏನು ನಾನು ಹೇಳ್ತೇನೆ ನಾ ಇಡ್ತೇನೆ ಅಂತ ಯುಟಿಲೈಸ್ ಮಾಡ್ಲಿಕ್ಕೆ ಆಗ್ತದೆ ಸರ್. ಡಿಸೆಂಬರ್ ಘೋಷಣೆ ಮಾಡಿದ್ರೆ ಅದು ಕೆಲಸ ಯಾವ್ದು ಅಲ್ಲಿಗೆ ಒಂದು ಕರೆಕ್ಟ್ ಡಾಮರ್ ಅಂತ ಆಗದೆ ಒಂದು 10 ವರ್ಷ ನಿಲ್ತೇನೆ. ಪ್ಯಾಚ್ ವರ್ಕೇ ಆಗ್ತದೆ ಆಯ್ತಾ. ಒಂದು ಅಷ್ಟು ದೊಡ್ಡ ಒಂದು ಗ್ರಾಮಕ್ಕೆ ಬರೀ ಪ್ಯಾಚ್ ವರ್ಕೇ. ನಾವೇನು ಅಷ್ಟು ಈಗ ಫುಲ್ ಫ್ಲೆಜ್ಡ್ ಆಗಿ ನಮಗೆ ಡಾಮರ್ ನಮಗೆ ಬೇಡವಾ? ಕೇಳೋದು ಹೇಳ್ತಾರೆ ಕುಂಡಡ್ಕ ರಸ್ತೆಯನ್ನು ನಮ್ಮ ಗ್ರಾಮ ನಮ್ಮ ರಸ್ತೆ ನಾವು ಅದಕ್ಕೆ ಒಂದು ಸತಿ ಸಹ ಫುಲ್ ಕಾಂಕ್ರೀಟ್ ಆಗಲಿ ಇದು ಎಲ್ಲಿ ಬೇಕಾದಲ್ಲಿ ಡಾಮರ್ ಆಗ್ಲೇ ಇಲ್ಲ, ಪ್ಯಾಚ್ ವರ್ಕೇ ಅದು. ಈ ಸಲ ಆಗದಿದ್ದರೆ ಆ ರೋಡಲ್ಲಿ ಹೋಗ್ಲಿಕ್ಕೆ ಆಗಿದ್ದಿಲ್ಲ. ಈಗ ನೀವು ಎಷ್ಟು ಹೇಳಿದ್ರೆ ಕೋಟಿದೆ ಮಾತಾಡ್ತಾರೆ. 3 ಕೋಟಿ ಪಾಸ್ ಆಗಿದೆ ಅಂತ ಹೇಳ್ತಾರೆ. ಯಾವ್ದು ಯಾವ ಯೋಜನೆಯಲ್ಲಿ? ಅದು ನಮ್ಮ ಗ್ರಾಮ ನಮ್ಮ ರಸ್ತೆ 3 ಕೋಟಿ ಕಬಕದಿಂದ ಕುನ್ನಡ್ಕ ರಸ್ತೆ. ಆ ರಸ್ತೆಗೆ 3 ಕೋಟಿ ಪಾಸ್ ಆಗಿದೆ ಅಂತ ಹೇಳಿ 6 ತಿಂಗಳ ಮೊದಲಿನಿಂದಲೇ ಹೇಳ್ತಿದ್ದಾರೆ. ಅದಾಗಿದೆ, ಪಾಸ್ ಆಗಿದೆ, ನೀವು ಮನವಿ ಕೊಡ್ಲಿಕ್ಕೆ ಹೋಗ್ಬೇಡಿ, ನಾವು ತುಂಬಾ ಸಲ ಮನವಿ ಅವ್ರು ಅದೇ ಮಾತಾಡೋದು. ಸುಳ್ಳು ಬಿಟ್ರೆ ಬೇರೆ ವಿಷಯ ಇಲ್ಲ. ಅದೇ ರೋಡಲ್ಲಿ ಹೋಗ್ಬೇಕಲ್ಲ ಮೇನ್ ಆಚೆ ಮನೆ ಇದ್ದವರು. ಒಂದು ಗರ್ಭಿಣಿ ಹೆಂಗಸರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅದು ಗ್ಯಾರಂಟಿ ಸಾಧ್ಯ ಇಲ್ಲ, ಯಾಕಂದ್ರೆ ಹಾಗೆ ಆಗಿದೆ ಈಗ ರೋಡ್. ಸರ್ ನಮ್ಮದು ಒಂದನೇದಾಗಿ ಮಂಜಲ್ ಪಡಪಿಂದ ಕ್ರಾಸ್ ಆಗಿ ಕುಡಿಪಾಡಿ ದೇವಸ್ಥಾನ ಬಳಿದಾಗಿ ಕಬಕ್ಕೆ ಒಂದು ರೋಡ್ ಒಂದು ಕಡೆಯಿಂದ ಬರ್ತದೆ. ಈ ಕಡೆ ಕಬಕದಿಂದಾಗಿ ಅರ್ಕದಾಗಿ ಮಂಜಲ್ ಪಡಪಿಗೆ ಬರ್ತದೆ. ನಾವು ಅವತ್ತು ತುಂಬ ಸಲ ಸಂಬಂಧಪಟ್ಟವ್ರಿಗೆ ಕೊಟ್ಟು ಹೇಗೆ ಕೊಟ್ಟಿದ್ದೇವೆ ಅಂದರೆ ನಮಗೆ ಇದು ರಸ್ತೆಯನ್ನು ಮೇಲ್ದರ್ಜೆಗೆ ಏರಿಸಬೇಕೆಂಬ ಉದ್ದೇಶದಲ್ಲಿ ನಾವು ಆವತ್ತು ಕೊಟ್ಟದಕ್ಕೆ ಸ್ವಲ್ಪ ನಮ್ಮದು ಪುರಸಭೆ ವ್ಯಾಪ್ತಿಯವರಿಗೆ ಕೋಂಡ್ರಪಾಡಿ ಅಂದರೆ ಸೊಸೈಟಿಯವರೆಗೆ ಪುರಸಭಾ ವ್ಯಾಪ್ತಿಯವರೆಗೆ ಸ್ವಲ್ಪ ರಸ್ತೆ ಅಗಲೀಕರಣ ಆಗಿ ಕಾಂಕ್ರೀಟ್ ಮಾಡಿದ್ದಾರೆ. ಅದು ಕೂಡ ಕೆಲವು ಕಡೆ ಹೋಗ್ತುಂಟು. ಅದು ಈಗ ಪುರಸಭೆ ವ್ಯಾಪ್ತಿ ಎಲ್ಲಿಗೆ ಮಂಜಲ್ಪಟ್ಟಿಯಿಂದ ನಮ್ಮ ಸೊಸೈಟಿ ಹತ್ತಿರ ಅಣ್ಣೂರು ಸೊಸೈಟಿ ಬ್ರಾಂಚ್ ಉಂಟು ಅಲ್ಲಿವರೆಗೆ. ಆನಂತರ ನಾವು ಕಳೆದ ಮಳೆಗಾಲದಲ್ಲಿ ನಮ್ಮದು ಫುಲ್ಲು ರಸ್ತೆ ಹೋಗಿದೆ ಅಂತೇಳಿ ನಮಗೆ ಪಂಚಾಯತಿಗೆ ಮನವಿ ಬಂದ ಪ್ರಕಾರ ನಾವು ಅದಕ್ಕೆ ಸ್ಪಂದನೆಯನ್ನು ಕೊಟ್ಟು ಆ ರಸ್ತೆಯನ್ನು ನಾವು ಪಂಚಾಯತ್ ಮುಖಾಂತರ ತಾತ್ಕಾಲಿಕವಾಗಿ ದುರಸ್ತಿ ಮಾಡಿದ್ದೇವೆ. ಅದು ವಾಪಸ್ ಮಳೆಗಾಲದಲ್ಲಿ ಎದ್ದು ಹೋಯಿತು. ಆನಂತರ ಕಳೆದ ಮಳೆಗಾಲ ಜೋರಾದ ಮಳೆಗಾಲದಿಂದಾಗಿ ಕೊಡಿಪಾಡಿ ಗ್ರಾಮ ವ್ಯಾಪ್ತಿಯ 3 ಕಡೆ ನಮ್ಮದು ಮೋರಿ ಜರಿದೋಗಿದೆ. 3 ಕಡೆ. ಒಂದು ಕೋಂಡ್ರಪಾಡಿ ಪದ್ಮನಾಭ ಗೌಡರ ಮನೆ ಹತ್ತಿರ, ಆನಂತರ ಪಂಚಾಯತ್ ಬಿಲ್ಡಿಂಗಿನ ಹತ್ತಿರವೇ, ಆನಂತರ ನಮ್ಮದು ಎಲ್ಲಿ ಕೊಡಿಪಾಡಿ ಶಾಲೆ ಬಳಿ ಮಮ್ಮುಂಜಮ್ಮರ ಮನೆಯಲ್ಲಿ 3 ಕಡೆ ಜರಿದೋಗಿದೆ ಮೋರಿ. ಆ ಕೂಡ ನಾವು ಪಂಚಾಯತ್ನಕ್ಕೆ ಸ್ಪಂದನೆ ಕೊಟ್ಟು ತಾತ್ಕಾಲಿಕ ರಿಪೇರಿಯನ್ನು ಮಾಡಿ
ಅಲ್ಲಿ ಒಂದು ಬೋರ್ಡ್ ಹಾಕಿ ಬಿಟ್ಟಿದ್ದೇವೆ. ಆ ಕೂಡಲೇ ಸಂಬಂಧಪಟ್ಟ ಇಲಾಖೆಗೆ ನಾವು ಅದನ್ನು ಮನವಿ ಮಾಡಿದ್ದೇವೆ. ಅವರು ಇಂಜಿನಿಯರ್ ಬಂದು ಅದನ್ನು ಎಸ್ಟಿಮೇಟ್ ಆಗಿ ನಾವು ಕಳಿಸಿದ್ದೇವೆ, ನಿಮಗೆ ಕೂಡಲೇ ಅದು ತುರ್ತಾಗಿ ಕೆಲಸ ಆಗ್ತದೆ ಅಂತ ಹೇಳಿದ್ದಾರೆ. ಇವತ್ತಿಗೆ ಸಾಧಾರಣ 1 ವರ್ಷ ಆಗ್ತಾ ಬಂತು. ಇಷ್ಟರವರೆಗೆ ಯಾವುದಕ್ಕೆ ಒಂದು ಪ್ರತಿಕ್ರಿಯೆ ಸಿಗಲಿಲ್ಲ. ನಾವು ಅವ್ರ ಹತ್ರ ಕೇಳುವಾಗ ನಾವು ಕಳಿಸಿದ್ದೇವೆ, ನಮಗೆ ಎಂಥ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ಉತ್ತರ ಬರ್ತಿದೆ. ಆನಂತರ ಮಾನ್ಯ ಶಾಸಕರಿಗೂ ಕೂಡ ನಮಗೆ ತುಂಬ ಸಲ ಮನವಿ ಮಾಡಿದ್ದೇವೆ, ನಮ್ಮ ಈ ಸಮಸ್ಯೆಗೆ ಸ್ಪಂದನೆ ಕೊಡಿ ಅಂತೇಳಿ. ಇಷ್ಟರವರೆಗೆ ನಮಗೆ ಯಾವುದೇ ರೀತಿಯ ಒಂದು ಸ್ಪಂದನೆ ಸಿಗಲಿಲ್ಲ. ಅದೇ ಇವರು ಹೇಳಿದಾಗೆ ಅವರು ಮೊನ್ನೆ ತಿಳಿಸಿದ ಪ್ರಕಾರ 20 ಲಕ್ಷ ರೂಪಾಯಿ ಅನುದಾನ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. 25 ಲಕ್ಷ. ಇಷ್ಟರವರೆಗೆ ಯಾವುದೇ ರೀತಿಯ ಒಂದು ಮಾಹಿತಿ ನಮಗೆ ಅದರಲ್ಲಿ ಬರಲಿಲ್ಲ. ನಾವು ಕೇಳಿದಿಷ್ಟೇ, ಕೊಡಿಪಾಡಿ ಗ್ರಾಮ ನಿಜವಾಗಿ ಒಂದು ಮೊದಲು ಕುಗ್ರಾಮ ಇತ್ತು. ಈಗ 2 ಕಡೆಯಿಂದ ರೋಡ್ ಅದು ಕನೆಕ್ಟ್ ಆಗಿತ್ತು. ಆದರೂ ತುಂಬ ಜನ ದುಡಿಲಿಕ್ಕೆ ಹೋಗೋರು. ಬೆಳಿಗ್ಗೆ ಹೋದರೆ ಸಂಜೆ ವಾಪಸ್ ರಿಟರ್ನ್ ಬರುವವರು ಇದ್ದಾರೆ. ರಿಕ್ಷಾದಲ್ಲಿ ಹೋಗೋದು, ಅವರವರು ಬೇರೆ ವೆಹಿಕಲನ್ನು ಹೊಂದಿಕೊಂಡಿರ್ತಾರೆ. ಆ ರೋಡಲ್ಲಿ ಅವರು ಹೋಗುವಾಗ ಅವರು ದುಡ್ದದು ಈ ರಿಕ್ಷಾದವರು ಅದರಲ್ಲಿ ದುಡಿಯೋದು, ಅವರದನ್ನು ವಾಪಸ್ ರಿಕ್ಷಾದವರು ರಿಪೇರಿಗೆ ಹಾಕೋದು, ಅವರ ಖರ್ಚು ನೋಡ್ಕೊಳ್ಳಿ ತುಂಬ ಕಷ್ಟ ಆಗ್ತದೆ. ಏನಾದರೂ ಅದಕ್ಕೊಂದು ವ್ಯವಸ್ಥೆ ಮಾಡಿದರೆ ತುಂಬ ಸಲ ಸಂಬಂಧಪಟ್ಟ ಎಲ್ಲ ಇಲಾಖೆಗೆ ನಾವು ಬರೆದು ಇಷ್ಟರವರೆಗೆ ಯಾವುದೇ ರೀತಿಯ ಸ್ಪಂದನೆ ಕೊಡಲಿಲ್ಲ. ಈಗ ನಾವು ರಾಜಕೀಯ ರಹಿತವಾಗಿ, ನಮಗೆ ಇದರಲ್ಲಿ ರಾಜಕೀಯ ಇಲ್ಲ, ನಾವು ಎಲ್ಲ ರಾಜಕೀಯ ರಹಿತವಾಗಿ ನಮಗೆ ಕೊಡಿಪಾಡಿ ಗ್ರಾಮದ ಮಾರ್ಗದ ದುರಸ್ತಿ ಮತ್ತು ಅದೇ 3 ಕಡೆ ಹೋದಂತಹ ಒಂದು ಆ ಮೋರೆ ದುರಸ್ತಿಯನ್ನು ಕೂಡಲೇ ಮಾಡಿಕೊಡ್ಬೇಕಂತ ನಾವು ಸಂಬಂಧಪಟ್ಟಲ್ಲಿ ಕೇಳಿಕೊಳ್ಳುವುದು. ಪ್ರತಿ ಗ್ರಾಮ ಸಭೆಯಲ್ಲಿ ಹೇಳ್ತೇವೆ. ಅದು ತುಂಬ ಹೇಳಿದಲ್ಲ ಸರ್, ಅದು ಟೋಟಲ್ ಆಗಿ ಒಂದು 4,000 ಪಾಪ್ಯುಲೇಷನ್ ಉಂಟು ಕೊಡಿಪಾಡಿ ಗ್ರಾಮದಲ್ಲಿ. ಬೆಳಿಗ್ಗೆ ಮತ್ತೆ ಸಂಜೆ ಬರುವಾಗೆ ಮಾಡಿ ಅವರು ಸಹ ಅದರಲ್ಲಿ ಹೇಗೆ ಹೋಗುದಂತ ಕೇಳ್ತಾರೆ. ಎಷ್ಟೋ ಸತಿ ನಾವು ಅಲ್ಲಿ ಡಿಪೋಗೆ ಹೋಗಿ ಒಂದು ಮನೆಗೆ ಕೊಟ್ಟು ಲಾಸ್ಟ್ ಟೈಮ್ ಅದೇ ರೋಟಿಂದ ಬರುದು ಬಸ್. ಒಂದು ಬಸ್ ಬರುದು, ಅದು ಸಹ ಅವ್ರು ಸಹ ಬರುದು. ಪ್ರತಿ ಗ್ರಾಮ ಸಭೆಯಲ್ಲಿ ಹೇಳ್ತೇವೆ, ಊರಿನವರು ಪ್ರತಿ ವಾರ್ಡ್ ಸಭೆಯಲ್ಲಿ ಹೇಳ್ತೇವೆ. ಯಾವ 3 ವರ್ಷದಲ್ಲಿ ಯಾವುದನ್ನು ಅವರು ಕಿವಿಗೆ ಹಾಕಿಕೊಳ್ಳಿಲ್ಲ. ನಮಗೆ ಈಗಾಗಲೇ ನಮ್ಮದು ಪಂಚಾಯತ್ ಇದ್ದದ್ದು ಕಬಕ ಪಂಚಾಯತಿಂದ ಬೇರ್ಪಟ್ಟಾಗಿ ಕೊಡಿಪಾಡಿ ಪಂಚಾಯತ್ ಆಯಿತು. ಈಗ ಒಂದು 10 ವರ್ಷ ಆಯಿತು. ಆನಂತರ ಎಲ್ಲ ಸಮಸ್ಯೆಗೂ ಕೂಡ ಗ್ರಾಮಸ್ಥರ ಮನವಿಗೆ ನಾವು ಪಂಚಾಯತಿಂದ ಆದಷ್ಟು ಸ್ಪಂದನೆ ಕೊಡ್ತೇವೆ. ಯಾಕಂತ ಹೇಳಿದ್ರೆ ನಮ್ಮದು ಚಿಕ್ಕ ಪಂಚಾಯತ್, ಯಾವುದೇ ಇನ್ಕಮ್ ಇಲ್ಲ. ಬಂದಂಥ ಇದರಲ್ಲಿ ನಾವು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋಗುದು. ದೊಡ್ಡದು ಯಾವುದೇ ರೀತಿಯ ಒಂದು ಹಣದ ವ್ಯವಸ್ಥೆ ಇಲ್ಲದ ಕಾರಣ ಕೇವಲ ಈ ನೀರಿನ ಬಿಲ್, ಮನೆ ತೆರಿಗೆ ಅದರಿಂದಲೇ ನಾವೇನಾದರೂ ವ್ಯವಸ್ಥೆ ಮಾಡಿಕೊಂಡು ಪಂಚಾಯತ್ ನಡೆಸ್ತಿದ್ದೇವೆ. ಇಲ್ಲ, ಎಷ್ಟು ಮೆಂಬರ್? 8 ಜನ ಮೆಂಬರ್. ಇದು ಜಿಲ್ಲಾ ಪಂಚಾಯತ್ ರೋಡ್. ಇದು ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.